ಮದುವೆ ಅಂದ್ರೆ ನೂರಾರು ಕನಸುಗಳು, ಮಂಟಪ, ಲೈಟಿಂಗ್ಸ್, ಬಂಧುಮಿತ್ರರ ಸಮ್ಮುಖ. ಆದ್ರೆ ಇಲ್ಲೊಂದು ಮದುವೆ ನಡೆದಿದೆ. ಅಲ್ಲಿ ಮಂಟಪ ಇರ್ಲಿಲ್ಲ. ಮಂತ್ರಘೋಷಗಳ ಮಧ್ಯೆ ವಧು ಮಲಗಿದ್ದು ಮದುವೆ ಮನೆಯಲ್ಲಲ್ಲ, ಬದಲಾಗಿ ಆಸ್ಪತ್ರೆಯ ಐಸಿಯು ಬೆಡ್ ಮೇಲೆ. ಹೌದು, ಗೋರಖ್ಪುರದಲ್ಲಿ ಇಡೀ ದೇಶವೇ ತಿರುಗಿ ನೋಡುವಂಥ ಮದುವೆಯೊಂದು ನಡೆದಿದೆ. ಮದುವೆ ದಿನವೇ ವಧು ಸಾವಿನ ದವಡೆಗೆ ಸಿಲುಕಿದ್ರೂ ವರ ಮಾತ್ರ ಆಕೆಯ ಕೈ ಬಿಡ್ಲಿಲ್ಲ. ಆಸ್ಪತ್ರೆಯಲ್ಲೇ ನಡೆದ ಆ ವಿಶಿಷ್ಟ ಕಲ್ಯಾಣದ ರೋಚಕ ಕಥೆ ಇಲ್ಲಿದೆ ನೋಡಿ. ಹತ್ವಾರ್ ಗ್ರಾಮದ ಪೂಜಾ ಯಾದವ್ ಅಂತಿಮ ವರ್ಷದ LLB ಓದ್ತಿದ್ದಾರೆ. ಮೇ 13ರಂದು ಈಕೆಯ ಮದುವೆ ಸನ್ನಿ ಯಾದವ್ ಜೊತೆ ಫಿಕ್ಸ್ ಆಗಿತ್ತು. ಮದುವೆ ದಿನ ಬೆಳಿಗ್ಗೆ ಪೂಜಾ ತನ್ನ ಸಹೋದರನ ಜೊತೆ ಪರೀಕ್ಷೆ ಬರೆಯೋಕೆ ಹೋಗಿದ್ಲು. ಪರೀಕ್ಷೆ ಮುಗಿಸಿ ಬೈಕ್ನಲ್ಲಿ ಬರುವಾಗ ತಲೆ ತಿರುಗಿ ಬಿದ್ದು ತಲೆಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಯ ಐಸಿಯು ಸೇರಿದ್ಲು. ಮದುವೆ ಸಂಭ್ರಮ ಇರಬೇಕಾದ ಮನೆಯಲ್ಲಿ ದುಃಖದ ಸನ್ನಿವೇಶ. ಆದ್ರೆ ಆಗಲೇ ನೋಡಿ, ವರ ಸನ್ನಿ ಯಾದವ್ ರಿಯಲ್ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದು. ಪೂಜಾಳ ಪರಿಸ್ಥಿತಿ ಕಂಡು ಮದುವೆ ಕ್ಯಾನ್ಸಲ್ ಮಾಡದ ಸನ್ನಿ ಮತ್ತು ಆತನ ಕುಟುಂಬ ಆಸ್ಪತ್ರೆಯಲ್ಲೇ ಮದುವೆ ಮಾಡೋಕೆ ನಿರ್ಧರಿಸಿದ್ರು. ಸನ್ನಿ ಮದುಮಗನಂತೆ ರೆಡಿಯಾಗಿ ಆಸ್ಪತ್ರೆಗೆ ಬಂದ. ರಾತ್ರಿ 1 ಗಂಟೆಗೆ ವೈದ್ಯರ ಸಮ್ಮುಖದಲ್ಲಿ ಪುರೋಹಿತರು ಮಂತ್ರ ಪಠಿಸುತ್ತಿದ್ದಂತೆ ಐಸಿಯು ಬಟ್ಟೆಯಲ್ಲೇ ಮಲಗಿದ್ದ ಪೂಜಾ ಹಣೆಗೆ ಸನ್ನಿ ಪ್ರೀತಿಯಿಂದ ಸಿಂಧೂರ ಇಟ್ಟ. ಆಸ್ಪತ್ರೆಯಲ್ಲೇ ಮದುವೆ ಮುಗಿಸಿ ನಂತರ ತನ್ನ ಹಳ್ಳಿಗೆ ಹೋಗಿ ಉಳಿದ ಶಾಸ್ತ್ರಗಳನ್ನ ಮುಗಿಸಿದ್ದಾನೆ. ಕಷ್ಟದ ಸಮಯದಲ್ಲಿ ಹೆಂಡತಿಯ ಬೆನ್ನಿಗೆ ನಿಂತ ಸನ್ನಿಯ ಈ ಅದ್ಭುತ ಗುಣಕ್ಕೆ ಇವತ್ತು ದೇಶಾದ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಈ ರಿಯಲ್ ಜೋಡಿಯ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ಇಂಥ ಸ್ಫೂರ್ತಿದಾಯಕ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.